ಜಡ ಜನೇತ್ರೆಯ ಸೊಬಗನೀಕ್ಷಿಸಿ ಜಡ ಜನೇತ್ರೆಯ ಸೊಬಗನೀಕ್ಷಿಸಿ ಒಡನೆ ಮಾರನ ಶರದಿ ಬಳಲುತ್ತ ಒಡನೆ ಮಾರನ ಶರದಿ ಬಳಲುತ್ತ ನುಡಿದ ಮನದೊಳಗೆ ಇವಳ್ಯಾವ ತರುಣಿಯೋ ಶಿವ 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 ಇವ ಯಾವ ತರುಣಿಯೋ ಶಿವ ಶಿವ ಕಾಣೆ ಯುವತಿಯರೊಳಗಿಲಾವಣ್ಯವ ಕಾಣೆ ಯುವತಿಯರೊಳಗಿಲಾವಣ್ಯವ ಶಿವ ಶಿವ ನವಮೋಹನಾಂಗಿ ನವಮೋಹನಾಗಿ ಕಮಲ ನೇತ್ರೆ ಈಕೆ ಭುವನೈಕ ಸುಂದರಿ ಶಶಿವಕ್ರೇ ನವಮೋಹನಾಗಿ ಕಮಲ ನೇತ್ರೆ ಈಕೆ ಭುವನೈಕ ಸುಂದರಿ ಶಶಿವಕ್ರೇ ಇವಳ್ಯಾವ ತರುಣಿಯೋ ಶಿವ ಶಿವ ಕಾಣೆ ಯುವತಿಯರೊಳಗಿಲಾವಣ್ಯವ ಶಿವ ಶಿವ ಕಾಮನ ಬಾಧೆಯಿಂದ ತರಹರಿಸುತ್ತಿರುವ ನಾನು ಮನೆಯಾಕೆಯನ್ನು ಒತ್ತಾಯಿಸಿದಾಗ ಅವಳು ಹೇಳಿದ್ದು ಹೊಳೆಮನೆಗೆ ಹೋಗಿ ಅಂತ. ಹೌದು, ಅವಳು ಹೇಳಿದ ಮಾತಿನಿಂದ ಸಂತೋಷದಲ್ಲಿ ನಾ ಹೊರಟಿದ್ದೆ. ಬಂದು ಬಂದು ಕೃಷ್ಣವೇಣಿ ನದಿ ಹರಿಯುತ್ತಿರುವಂತಹ ದಡದವರೆಗೆ ಬಂದ್ರೆ ಓ ಎಂತಹ ಸೌಂದರ್ಯ, ಎಂತಹ ಚಂದ! ನನ್ನ ಬದುಕಿನಲ್ಲಿ ಇಂತಹ ಒಂದು ಸೌಂದರ್ಯವನ್ನು ನಾನು ನೋಡಲಿಲ್ಲ. ಆ ಕಪ್ಪು ಬಣ್ಣ ಪಳ 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 ಹೊಳೆಯುತ್ತಾ ಉಂಟು. ಕೃಷ್ಣ ಬಣ್ಣ, ಕೃಷ್ಣ ಬಣ್ಣ. ಕರ್ಷಣೆಗೆ, ಆಕರ್ಷಣೆಗೆ ಅದು ಮುಖ್ಯವಾದ ಬಣ್ಣ ಅಂತ ನಾವು ಕೇಳಿದ್ದೇವೆ. ಪುರಾಣದಲ್ಲೆಲ್ಲ ಓದಲಿಲ್ವಾ? ಕೃಷ್ಣ ಅಂತ ಹೆಸರು ಬಂದದ್ದು ಯಾಕೆ ಗೋವಿಂದನಿಗೆ? ಕರ್ಷಣೆ, ಆಕರ್ಷಿಸುವವ. ಎಂತ ಸೌಂದರ್ಯ! ಸಿಡಿದ್ರೆ ಸಿಡಿದ್ರೆ ರಕ್ತ ಹಾರಬಹುದು, ಒತ್ತಲ್ಲಿ ಒತ್ತಿ ಮೆತ್ತಲ್ಲಿ ಮೆತ್ತಿ ಹೊಸ ಮಡಿಕೆ ಆಗಿದ್ದಾಳೆ. ಅಂದ್ರೆ ತುಂಬಾ ಬೆಂದ ಮಡಿಕೆಯನ್ನು ನೋಡಿದ್ದೀರ ನೀವು? ಅಲ್ಲಿಗೆ ಕಪ್ಪಾಗುವುದು, ಹೆಚ್ಚು ಬೆಂಕಿ ತಾಗಿದ ಜಾಗ. ಸ್ವಲ್ಪ ಕಪ್ಪಾದ್ರೂ ತೊಂದರೆ ಇಲ್ಲ, ಅಲ್ಲಿಂದ ಅಲ್ಲಿಗೆ ಬಹಳ ಚಂದ ಇದ್ದಾಳೆ. ಅವಳನ್ನು ಕಾಣುವಾಗ ನಾನು ಮನೆಯಲ್ಲಿ ಹೇಳಬಾರ್ದಿತ್ತು ಅಂತ ಅವಳು ಹೇಳಿದ್ದಾಳೆ ಬರ್ತೇನೆ ಅಂತ. ಅವಳಲ್ಲಿ ಹೇಳಿ ಮೋಸ ಆಯ್ತು ಅಂತ. ವ್ಯವಸ್ಥೆ ಇಲ್ಲೇ ಆಗ್ತಿತ್ತು, ನಮಗೆ ಏನಾಗಬೇಕೋ ಅದು ಇಲ್ಲೇ ಆಗ್ತಿತ್ತು. ಇವಳನ್ನು ಮಾತಾಡಿಸಬೇಕು, ಅವಳು ಬೇರೆ ಬರ್ತೇನೆ ಅಂತ ಹೇಳಿದ್ದಾಳೆ. ಏನು ಮಾಡುವುದು ಅಂತ ಅರ್ಥ. ಬಂದಳ ಸಮಯದಿ ಚಂದ್ರಲೇಖೆಯೂ ನುಡಿದಾಡಲಿ ಪ್ರಾಣೇಶನೊಡನೆ ಹಿಂದಿಗೆ ಸಗ ಜನಕ್ಕೆಂದು ಕಾಣುತ್ತಲ ಅದು ವಿಪ್ರದ ನಾಕೆಗೆ ಕಪಟವನೇ. ಇದೆಂತದಿದು?
ಹೀಗೆ ಹಿಡ್ಕೊಂಡಿದ್ದೀರಿ. ಮತ್ತೆ ಏನಾಗಿದೆ ಅದು? ಅದೊಂದು ಸಂಗತಿ ಗೊತ್ತುಂಟ. ಏನಾಗಿದೆ? ನಾವು ಹೊಳಗೆ ಬದಿಗೆ ಬಂದನ, ಗಾಳಿ ಜೋರಿತ್ತ, ಹೌದು, ಹಾರಿ ಹೋಗಿ ನೀರಿನಲ್ಲಿ ನನ್ನ ಉತ್ತರಿಯ. ಅಯ್ಯೋ ದೇವ್ರೆ, ಅದು ಒದ್ದಾಯ್ತಾ ಇಲ್ಲೋ? ಅದನ್ನು ಹಿಂಡಿ ಹೀಗೆ ಹಿಡ್ಕೊಂಡದ್ದು ನಾನು, ಗಾಳಿಗೆ ಆರ್ಲಿ ಅಂತ. ಹಾಗೆ ಹಿಡ್ಕೊಂಡದ್ದು ನಾನು. ನೀವೆಂತದ್ದು ಇದನ್ನು ಹೀಗೆ ಉದ್ದಕ್ಕೆ ಹಿಡ್ಕೊಂಡು? ಗಾಳಿಪಟದ ಹಾಗೆ ಖಂಡಿತ ಗಾಳಿಪಟ ಅಲ್ಲ ಸ್ವಾಮಿ. ನೀರಿಗೆ ಬಂದ ನೀರು ತಗೊಂಡೋಗ್ಲ? ಇದು ಪಂಚಮರ ನೀರೇ. ಪಂಚಮರ ನೀರು ಹಾಗೊಂದು ಉಂಟಾ ಸ್ವಾಮಿ? ಎಂತದ್ದು? ಪಂಚಮರ ನೀರು, ಉತ್ತಮರ ನೀರು ಅಂತೆಲ್ಲ ಉಂಟಾ? ಮೊನ್ನೆ ಹೇಳಿದ್ರಲ್ಲ ಪಂಚಾಯತಿಗೆ ಮಾಡಿ ಅಲ್ಲ. ಏನು ಅದು? ಕನಿಷ್ಠರೆಲ್ಲ ಕೆಳಗಿನಿಂದ ನೀರು ತಕೊಳ್ಳುವುದು, ದೊಡ್ಡವರೆಲ್ಲ ಆಚೆಯಿಂದ ನೀರು ತಕೊಳ್ಳುವುದು. ಈ ಬ್ರಾಹ್ಮಣರೆಲ್ಲ ಕೊಂಡೋಗುದು ಅಲ್ಲಿಂದ. ನಮಗೆ ಪಂಚಮರು ಯಾರಿದ್ದಾರೆ ಅವರೆಲ್ಲ ಇಲ್ಲಿಂದ ತಕೊಂಡು ಹೋಗುದು. ನಮಗೆ ಯಾಕೆ ತೊಂದರೆ? ಅದಕ್ಕೆ ಹೌದು, ಪಂಚಮರ ನೀರೇ ನಾವು ಅಲ್ಲಿಂದ ತಕೊಂಡು. ನಾನು ಅಲ್ಲಿಂದ ತಗೊಂಡು ಹೋಗ್ತೇನೆ. ಆಯ್ತು, ಹೋಗು. ಆಯ್ತಾ ಸ್ವಾಮಿ? ನೀರು ತಗೊಂಡೆ, ಹೊರಡುದಾ? ಹೊರಡು, ಹೋಗ್ಬೋದಲ್ಲ? ಹೋಗ್ಬೋದು. ಹೌದು. ಎಂತದ್ದು ಹೋಗೋದು? ಬರುವಾಗ ನೀವೇನೇ ಹೇಳಿದ್ರಿ? ಏನು ಅಂತ? ಅಷ್ಟು ಬೇಗ ಮರ್ತು ಹೋಯ್ತಾ? ಯಾವುದು? ನೀನು ಬರಬೇಕು, ನಾನು ಸಿಗ್ತೇನೆ, ಅಲ್ಲಿ ಮಾತಾಡುವ ಅಂತ ಹೇಳಿ. ಅದು ನಿನ್ನನ್ನು ಪರೀಕ್ಷೆ ಮಾಡಿದ್ದು ಅಂತ ನಾನು. ಪರೀಕ್ಷೆ? ನಾವು ಓದಿದ ಶಾಸ್ತ್ರಕ್ಕೆ ಕೈಕಾಲುಂಟೇ ಅಂದ್ರೆ ನಾವು ಎಷ್ಟು ಓದಿದ್ದೇವೆ? ಹಗಲು ಹೊತ್ತಿನಲ್ಲೆಲ್ಲ ಅದಕ್ಕೆ ಅವಕಾಶ ಕೊಡುವವರು ನಾವು. ನಾನು ಬೇಡ ಅಂತ ಹೇಳುವಾಗಲೂ ಬೇಕು ಅಂತ ನೀವಲ್ವಾ ಹೇಳಿದ್ದು? ನಾ ಸುಮ್ಮನೆ ಪರೀಕ್ಷೆ ಮಾಡಿದ್ದು, ನೀನೇನು ಮಾಡ್ತೀ ಅಂತ. ನೀನೇನು ಮಾಡ್ತೀ ನೋಡುವ. ನಿನ್ನ ತಾಳ್ಮೆ, ಗಂಡನ ಬಗ್ಗೆ ನಿನಗಿರುವ ಕಾಳಜಿ, ಗಂಡನ ಬಗ್ಗೆ ನೀನಿಟ್ಟಿರುವ ವಿಶ್ವಾಸ, ಗಂಡನಿಗಾಗಿ ನಿನ್ನ ತ್ಯಾಗ, ಅದೆಲ್ಲ ಹೇಗೆ ಅಂತ ನೋಡುವ ಅಂತ. ಇಲ್ಲದೆ ಇದ್ರೆ ನಾನು ಮನೆಯಲ್ಲಿ ಕೇಳಿದಾಗ ಏನು ರಾತ್ರಿ ನಿನ್ನ ಜೀವ ಹೋಗ್ತದ, ನಾ ಸಾಯ್ತೇನ? ರಾತ್ರಿಗೆ ನೀನೇ ಅಲ್ವಾ ನನ್ನ ಹೆಂಡತಿ? ಸತ್ಯ. ಏನಷ್ಟ ಅವಸರ? ಎಷ್ಟು ಭಯ ಪಟ್ಟಿದ್ದೆ ಗೊತ್ತುಂಟ? ಏನಂತ? ಇದು ಕೆಡುವ ಕಾಲಕ್ಕೆ ಬಂದ ಬುದ್ಧಿಯೋ ಏನು? ಇಲ್ಲಪ್ಪ, ಹಾಗೆ ಆಯ್ತು ಅಂತ ನಾ ಸುಮ್ಮನೆ ನಿನ್ನ ಒಂದು ಗುಣ ಪರೀಕ್ಷೆ ಮಾಡಿದ್ದ. ನಿನ್ನ ಗುಣ ಹಿಡಿಸಿತು ಅಂತ ನನಗೆ. ಅಪ್ಪ, ಅಷ್ಟು ಸಾಕಾಯ್ತು. ಅಷ್ಟು ಹೇಳಿದ್ರಲ್ಲ, ನಾನು ಬೇರೇನು ಹೇಳುವುದಲ್ಲ. ಆ ಭಗವಂತನಿಗೆ ಒಂದೇ ಕೈ ಮುಗಿದು ಸ್ವಾಮಿ. ಹೇಗೆ? 7 ಜನ್ಮಕ್ಕೂ ನೀವೇ ನನ್ನ ಗಂಡನಾಗಿ ಬರಬೇಕು. ಆಯ್ತು, ಆಯ್ತಲ್ಲ? ಪ್ರಾರ್ಥನೆ ಎಲ್ಲ ಆಯ್ತಲ್ಲ? ಬನ್ನಿ ಹೋಗುವ. ಯಾರು? ನನಗೆ ಯಾರು? ನೀವು. ನಿನ್ನೊಟ್ಟಿಗೆ? ಇಲ್ಲಿ ಮತ್ತೆ ಏನು ಮಾಡುದು? ಹೊಳೆ ಬದಿಯಲ್ಲಿ ನಿನ್ನೊಟ್ಟಿಗೆ ಬಂದ್ರೆ ಏನಾದ್ರೂ ಹೇಳಿ ಯಾರು? ಗಂಡ ಹೆಂಡತಿ ಹೊಳೆ ಬದಿಗೆ ಹೋಗಿದ್ದಾರೆ, ಒಟ್ಟಿಗೆ ಬರ್ತಿದ್ದಾರೆ ಈಗ ಅಂತ. ಮತ್ತೆ ಅಪವಾದ ಬರ್ತದೆ. ಸ್ವಾಮಿ, ನಾನು ಬೇಗ ಬನ್ನಿ. ಆಯ್ತು, ಬರ್ತೇನೆ. ಮನೆಗೆ ಬೇಗ ಬನ್ನಿ. ಆಯ್ತು, ಬರ್ತೇನೆ. ಸ್ವಾಮಿ, ನಾನು ಮುಂದೆ ಹೋಗ್ತೇನೆ. ಆಯ್ತು ಬನ್ನಿ ಅಂತ. ಆಯ್ತು, ಬರ್ತೇನೆ. ಏಳೇಳು ಜನ್ಮದಲ್ಲಿಯೂ ಇವಳೇ ನನ್ನ ಹೆಂಡತಿಯಾಗಿ ಬರಬೇಕು. ಎದುರೆದುರು ಕಳ್ಳಾಟಿಗೆ ಮಾಡಿದ್ರೆ ಇವಳಿಗೆ ಅರ್ಥ ಆಗುತ್ತೆ. ಧಾರಿಣಿ ಸುರ ಕಂಡು ಸ್ವಲ್ಪ ಸಮ ತಡೆದಾಗೋ ಮಾರನ ಶರದಿ ಬಳಲುತ್ತ ನಾರಿಯ ಬಳಿಗೈದೆ, ನಾರಿಯ ಬಳಿಗೈದೆ. ಸುಂದರಾಂಗಿಗೆ ನಿನ್ನ ಪಡೆದಿಗ ತಂದೆ ತಾಯಿಗಳ್ಯಾರು? ಮಂದಿರವದಿನ್ನೆಲ್ಲಿ ಹೆಸರೇ
ಓಡಬೇಡ, ಒಂದು ಸ್ವಲ್ಪ ಮುಂದೆ ಬಾರೆ. ದೇವರೇ ನಿನ್ನ ತಾಯಿ ಹೆಣ್ಣನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ತಂದು ನಿಲ್ಲಿಸಿದ್ದು ಅಂತ ನಾ ಭಾವಿಸ್ತೇನೆ. ಬಹುಶಃ ನಾನು ಯಾವಾಗಲೂ ಪೂಜೆ ಮಾಡುವ ದೇವರಿಗೆ ನನಗಿರಬಹುದಾದಂತಹ ಕೊರತೆ ಏನು ಅಂತ ಗೊತ್ತಾಗಿಯೇ ಕೃಷ್ಣ ಸುಂದರಿಯಾದ ನಿನ್ನನ್ನು ಮೇಲಿಂದ ಕೆಳಗೆ, ಕೆಳಗಿನಿಂದ ಮೇಲೆ ನೋಡಿದ್ರೆ ಎಂತಹ ಸೌಂದರ್ಯವೇ, ಎಂತಹ ಮುದ್ದಿನ ಗಿಣಿಯೇ ನೀನು. ಆ ಕಪ್ಪು ಬಣ್ಣ ಉಂಟಲ್ಲ, ಅಷ್ಟು ಅಚ್ಚುಕಟ್ಟು ಉಂಟ, ಪಳ 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 ಹೊಳೆಯುತ್ತಾ ಇದೀಯಾ. ಇದು ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನ್ನ ಅಪ್ಪನಿಗೆ ನೀವೆಷ್ಟು ಜನ ಮಕ್ಕಳು? ಅದು ಸಾಯಿ, ಅದಗತ್ಯ ಇಲ್ಲ. ಇದು ಬೇರೇನೂ ಇಲ್ಲ. ನಿನ್ನನ್ನು ಕಾಣುವಾಗ ನನಗೆ ಮುಚ್ಚುಮರೆ ಮಾತಾಡಿ ಗೊತ್ತಿಲ್ಲ. ಇದು ಅವ ಇದ್ದಾನಲ್ಲ, ಆ ಮನ್ಮಥ, ಆ ಕಾಮ, ಆ ಚಕ್ರೇಶ್ವರ. ಮನ್ಮಥ ಅಂತ ಹೇಳಿದ್ರೆ ಹೆಣ್ಣು ಗಂಡು ಒಟ್ಟಿಗೆ ಇದ್ರೆ ಅವರಿಬ್ಬರನ್ನು ಒಂದು ಮಾಡುವುದಕ್ಕೆ ಒಬ್ಬ ಬಾಣ ಬಿಡುವವ ಅಂತ ಇದ್ದಾರೆ. ಅವ ಬಿಡುವ ಬಾಣದಿಂದ ನನಗೇನೋ ಒಂದು ತರ ಆಗ್ತಾ ಉಂಟು. ನೀ ಬೇಕು, ನೀ ಬೇಕು, ನೀ ಬೇಕು ಅಂತ. ಸುಂದರಿ, ಎಲ್ಲಿ ನಿನ್ನ ಮನೆ? ಏನ್ ನಿನ್ನ ಹೆಸರು? ನಾ ಕೇಳಿದ್ದಕ್ಕೆ ನೀ ಏನು ಹೇಳ್ತಿ? ನೀ ದೂರ ಸರಿಬೇಕು ಅಂತ ಈಚೆ ಬಾರೆ. ನೀತಿಯೇ ಯುದ್ಧ ಮಾತನಿರುವುದು, ನೀತಿಯೇ ನೀತಿಗೆ ಪೇಳಿದು ನಿನಗೆ ವರಭೂತಳ ಮರ ಕುಲದೊಳಗೆ ಏನು ಹತ್ತಿರ ಬಂದ್ರೆ ನಮ್ಮ ನೆರಳು ಸಹ ನಿಮಗೆ ತಾಗಬಾರದಂತೆ, ಅದರಿಂದ ದೋಷ ಬರ್ತದೆ. ಅಲ್ಲೇ ನಿಂತು ಅಲ್ಲಿ ನಾನು ಇಲ್ಲೇ ನಿಂತೆ, ಹೆದರಬೇಡ ಅಂತ. ನೀವು ನಮ್ಮಲ್ಲಿ ಮಾತಾಡುವುದಾ? ಹೌದು. ಆಡ್ಬಾರ್ದು. ನೀವೆಲ್ಲಿ, ನಾವೆಲ್ಲಿ? ನೀನಲ್ಲಿ, ನಾನಿಲ್ಲಿ. ನಿಂತದ್ರಲ್ಲಿ ಹೇಳಿದ್ದಲ್ಲ ನಾನು. ನೀವೆಷ್ಟು ಮೇಲ್ಮಟ್ಟದವರು? ಏನ್ ಮೇಲಾದ್ರೆ? ಅಯ್ಯೋ ದೇವ್ರೆ, ಎಲ್ಲ ಹೇಳುದು ಹೇಗೆ ನಿಮ್ಮನ್ನು? ಹೇಗೆ? ಕಣ್ಣಿಗೆ ಕಾಣುವ ದೇವರು ಅಂತ, ಬ್ರಾಹ್ಮಣರು, ಭೂಸುರರು ಅಂತ. ಹೌದು. ನೀವು ನಿಮ್ಮ 4 ವರ್ಣದ ಒಳಗಿದ್ದವರು ಅಲ್ಲ ನಾವು, 5ನೇ ವರ್ಣ. ನೀವೆಲ್ಲಿ, ನಾನೆಲ್ಲಿ? ನೀವು ಆಕಾಶ ಆದ್ರೆ ನಾನು ಪಾತಾಳದ ಕೆಳಗೆ ಇರುವವಳು, ಅಷ್ಟು ಅಂತರ ಉಂಟು. ನೀವು 5ನೇಯವರು, ನಾವು 1ನೇಯವರು. ಅದನ್ನು ಉರುಟು ಮಾಡಂತೆ ಹೇಗೆ ಆಗ್ತದೆ? ಅದು ಒಂದು ಮತ್ತೆ 5 ಹತ್ತಿರ ಹತ್ತಿರ ಉಂಟು ಅಂತ. ಹಾಗಲ್ಲ, 1 ಅಂತ ಹೇಳಿದ್ರೆ ತುಂಬಾ ಮೇಲೆ ಇರುವುದು, 5 ಅಂತ ಹೇಳಿದ್ರೆ ತುಂಬಾ ಕೆಳಗೆ ಇರುವವರು ಅಂತ ಹೇಳಿದ್ದು. ಅದು ತುದಿಯೇ ಅಂತ, ಒಂದು ಮೇಲ್ ತುದಿ, ಒಂದು ಕೆಳ ತುದಿ. ನೀವು ಹೇಳಿದಾಗ ಆಗುವುದಿಲ್ಲ. ನಮ್ಮಲ್ಲಿ ಮಾತಾಡುವುದೇ ಸರಿಯಲ್ಲ, ಅದರಲ್ಲೂ ಇಂತ ಮಾತಾಡುವುದು. ಈಗ ನಿನಗೊಂದು ಮಾತು ಹೇಳ ನಾನು. ಏನು? ಸೂರ್ಯ ಅವ ಎಲ್ರಿಗೂ ಕಾಣುವುದಿಲ್ವಾ? ಕಾಣ್ತಾನೆ. ಅವ ಎಲ್ರಿಗೂ ಬೆಳಕು ಕೊಡುವುದಿಲ್ವಾ? ಕೊಡ್ತಾನೆ. ಹಾಗೆ ಅಂತ ಸೂರ್ಯನನ್ನು ಯಾರಾದ್ರೂ ಮುಟ್ತಾರೋ? ಮುಟ್ಟುವುದಿಲ್ಲ. ಸೂರ್ಯ ಎಲ್ಲರ ಹತ್ತಿರವೂ ಮುಟ್ಟುವುದಿಲ್ವಾ? ಎಲ್ರಿಗೂ ಬೆಳಕು ಕೊಡ್ತಾನೆ ಎನ್ನುವುದರಿಂದ ಸೂರ್ಯ ಎಲ್ರಿಗೂ ಮುಟ್ತಾನೆ. ಸೂರ್ಯನನ್ನು ಯಾರಾದ್ರೂ ಹೋಗಿ ಮುಟ್ತಾರಾ? ಅದಿಲ್ಲ. ನೀವು ನಮ್ಮನ್ನು ಮುಟ್ಟಬಾರದು. ಹೇಗೆ? ನಾವು ನಿಮ್ಮನ್ನು ಮುಟ್ಟಬಾರದು. ನಾವು ನಿಮ್ಮನ್ನು ಮುಟ್ಟಬಹುದು, ತೊಂದರೆ ಮುಟ್ಟಬಹುದು. ಇದು ನೀತಿ ಅಲ್ಲ ನಿಮಗೆ. ಸುಮ್ಮನೆ ಏನೆಲ್ಲ ಮಾತಾಡಬೇಡಿ. ನನ್ನ ಕೆಲಸದಲ್ಲಿ ಇದ್ದೇನೆ ನಾನು, ಅದನ್ನೇ ಮುಂದುವರಿಸ್ತೇನೆ. ನೀನು ಬಹಳ ಹಿಂದಿದ್ದಿ. ಕೆಸರಲಿ ಪುಟ್ಟಿದರೇನು ಪದ್ಮ ಕುಸುಮನ ಬನ ಪೂಜೆಗರ
ಕೆಸರಲಿ ಪುಟ್ಟಿದರೇನೋ ಪದ್ಮ ಕುಸುಮನವನ ಪೂಜೆಗಳನ್ನು ಸಮರ್ಪಿತರೆ ಧಾರಿಣಿಯೊಳಗಿಲ್ಲೋ ಸಮರ್ಪಿತರೆ ಧಾರಿಣಿಯೊಳಗಿಲ್ಲೋ ನಿನ್ನ ಜೊಸೆವ ಸಂಬಳಿಯಕ್ಕೆ ರಸೆಯೊಳ್ಕೊಳತೆಯುಳ್ಟೆ ಸಜೀವನಲಿಯೇ ನಿನ್ನ ವಶವಾಯ್ತು ಮನವೆಲ್ಲ ಕೆಸರಲಿ ಪುಟ್ಟಿದರೇನೋ ಪದ್ಮ ಕುಸುಮನವನ ಪೂಜೆಗಳನ್ನು ಇದು ಕೇಳಿದ ಹಾಗೆ ನಿನ್ನ ಹೆಸರೇಗೆ ಕುಂತಳೆ ಕುಂತಳ ಕುಂತಳೆ ಕುಂತಳ ಇದು ಯಾವುದು ನೀನು ಬಹಳ ಹಿಂದೆ ಇದ್ದಿ ಅಂತ. ಅದ್ಯಾಕೆ ನಿನ್ನಂತವರೆಲ್ಲ ಹಿಂದೆ ಹೋಗಲಿಕ್ಕೆ ನಿಮ್ಮ ಹಿಂಜರಿಕೆಯೇ ಕಾರಣ. ಹ, ನೀವು ಎಲ್ಲರೆದುರು ನಾವು ಹಿಂದೆ ನಾವು ಹಿಂದೆ ನಾವು ಹಿಂದೆ ಅಂತ ಹೇಳಿಯೇ ಹಿಂದೆ ಬೀಳುವುದು ಅಂತ. ನಾವಿದ್ದದ್ದೇ ಹಾಗಲ್ಲ. ನಾವೆಲ್ಲ ಅಂತವರನ್ನು ಕಲ್ಯಾಣ ಮಾಡುವುದಕ್ಕಾಗಿಯೇ ಬಂದವು. ಹೌದೇ ಇದು ಹ, ನಿನಗೆ ಕೆಸರು ಗೊತ್ತಾ? ಅಯ್ಯೋ ತುಂಬಾ ಹತ್ತಿರದಲ್ಲೇ ನೀ ಇದ್ದವಳು. ತಾವರೆ ನೋಡಿದ್ಯಾ? ನೋಡಿದ್ದೇನೆ ತಾವರೆ ಹುಟ್ಟುವುದೆಲ್ಲಿ? ಕೆಸರಿನಲ್ಲಿ. ಹೌದಾ? ಹ, ತಾವರೆ ಕೆಸರಲ್ಲಿ ಹುಟ್ಟಿದೆ ಎನ್ನುವ ಕಾರಣದಿಂದ ಆ ತಾವರೆಯನ್ನು ಯಾರಾದರೂ ಮೌಲ್ಯ ಮಾಡಿದ್ದುಂಟಾ? ಅದಿಲ್ಲ. ಪದ್ಮನಾಭನ ಪೂಜೆಗರ್ಪಿತ. ದೇವರ ಪೂಜೆ ದೇವರ ಪೂಜೆಗೆ ಕುಸುಮ ಹ, ಅತ್ಯಂತ ಪ್ರಿಯವಾದದ್ದು ಅಂತ ಹೇಳಿದರೆ ಕಮಲ, ತಾವರೆ. ಸರಿ. ದೇವರ ಕಣ್ಣು ಹ, ಪದ್ಮ ನೇತ್ರ. ಹ, ದೇವರು ಕೂತದ್ದು ಹ್ಮ್, ಪದ್ಮ ಪೀಠ. ಹ್ಮ್. ದೇವರ ಪಾದ ಹ್ಮ್. ಪದ್ಮ ಪಾದ. ಹ, ಹಾಗೆ ದೇವರಿಗೂ ಸಂಕೇತಿಸಿ ನಾವು ಹೇಳುವಾಗ ಪದ್ಮವನ್ನು ವಿಶಿಷ್ಟವಾದಂತಹ ವಿಶೇಷತೆಯಲ್ಲಿ ಕೊಂಡಾಡುವುದುಂಟು. ಹೌದು. ಈಗ ಕೆಸರಲ್ಲಿ ಹುಟ್ಟಿದೆ ಎನ್ನುವುದರಿಂದ ಅದನ್ನು ಯಾರೂ ಕಡೆಗಣಿಸುವುದಿಲ್ಲ. ಹ, ಹೌದಾ? ಅದೌದು. ನೀನೀಗ ಪಂಚಬಲಿರಬಹುದು, ನಿನ್ನಲ್ಲಿರುವ ಸೌಂದರ್ಯ ಕಡಿಮೆಯ, ನಿನ್ನ ಚೌವನಿಕೆ ಕಡಿಮೆಯ. ನನ್ನಲ್ಲಿ ಎಂತ ಸೌಂದರ್ಯ? ಈಗ ಏನು ನೀನು ಪ್ರದರ್ಶನ ಮಾಡಿಕೊಂಡು ಬಂದಿಯ, ನಾ ಚಂದ ಇದ್ದೇನೆ ನನ್ನನ್ನು ನೋಡಿ, ನಾ ಚಂದ ಇದ್ದೇನೆ ನನ್ನನ್ನು ನೋಡಿ ಅಂತ. ಇಲ್ಲ. ಈಗ ನಿನ್ನನ್ನು ಕಂಡು ನಾ ಮೆಚ್ಚಿದ್ದು, ಹ, ನೀ ಚಂದ ಇದ್ದಿ ಅಂತ ನನ್ನ ಮನಸ್ಸು ಹೇಳಿದ್ದು. ಅದಕ್ಕೆ ಈಗ ನಾನು ಯಾರೇ ಇರಬಹುದು, ಹ್ಮ್. ವೇದಾಂತಿ ಇರಬಹುದು, ಉತ್ತಮ ಕುಲಜೆ ಇರಬಹುದು. ಈಗ ನನ್ನ ಕಣ್ಣಿಗೆ ನೀನು ಚಂದ ಕಂಡಿಯೋ ಇಲ್ವೋ? ನನ್ನ ಮನಸ್ಸಿಗೆ ನೀನು ಆದೀತು ಅಂತ ಆಯ್ತಾ ಇಲ್ವೋ? ಅದು ನಿನ್ನ ಯೋಗ ಅಂತ. ಈಗ ನೀನಾಗಿ ಬಂದು ನಮಗೆ ಉಪದ್ರ ಕೊಡಬಾರ್ದು, ಹ, ಅದು ತಪ್ಪು. ನೀವು ಬಂದು ಕೊಡ್ಬಹುದಾ? ಉಪದ್ರ ಅಂತಲ್ಲ, ನಿಮ್ಮನ್ನು ನಾವು ಹಿಡಿದು ಆನರಿಸುವುದು. ನೀವು ಕೆಳಗೆ ಇರಬಾರ್ದು, ನಮಗೆ ಸಮ ನಿಲ್ಲಿ ಅಂತ. ಒಂದು ಸರಸದಲ್ಲಿ, ಒಂದು ಸಮರದಲ್ಲಿ, ಒಂದು ಸಮರಸದಲ್ಲಿ, ಒಂದು ಹಾಗೆ ಗೊತ್ತಾಯ್ತಲ್ಲ. ನೀನೇನು ಹೆದರಬೇಡ ಅಂತ, ನಾನು ಉತ್ತಮ ಹಾಗೆ ಹೀಗೆ ಅಂತಲ್ಲ. ನೀನು ಗಡಿಬಿಡಿ ಮಾಡಬೇಡ. ದೂರ ನಿಂತು ಮಾತಾಡಿ. ನನಗೆ ನಿನ್ನಲ್ಲಿ ದೂರ ನಿಂತು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿನ್ನನ್ನು ಕಾಣುವಾಗ ಎಂಥದ್ದು ಎಳೆದ ಹಾಗೆ. ಹೇಳಬೇಡಿ ಹೇಳಬೇಡಿ ನೀವು. ಏನು ನಿನ್ನಲ್ಲಿ ಕೊರತೆ ಏನು? ಕೊರತೆ ಏನು? ಇದ್ದದ್ದೇ ಅದೇ. ಶುದ್ಧ ಚಾಂಡಾಲಿನಿ ನಾನು ನೆರೆ ಮಧ್ಯಮಾಂಸಗಳ ಸೇವಿತೆನು ನೆರೆ ಬದ್ಧ ಮಾತುಗಳನ್ನು ಸುರಿದು ನಿತ್ಯ ಕಟ್ಟು ಜೀವನ ಗೈಯು ತಿಕ್ತ ಪಾಪಿಣಿಯೈಸಿ ಭಕ್ತಿಯಿಲ್ಲದೆ ದುರಿತಾಪಿಯು ಮುಳುಗಿಗೆ ಶುದ್ಧ ಚಾಂಡಾಲಿನಿ ನಾನು ಹಾಗಾದ್ರೆ ಹೇಳಬೇಡಿ. ತುಂಬಾ ವ್ಯತ್ಯಾಸ ಉಂಟು ನನಗೂ ನಿಮಗೂ. ತುಂಬಾ ಉಂಟು, ತುಂಬಾ ಉಂಟು. ಏನದು? ಶುದ್ಧ ಚಾಂಡಾಲ ಕನ್ಯೆ ನಾನು, ಪಂಚಮಳು ನಾನು, ಹ. ಉತ್ತಮರು ನೀವು. ಹ್ಮ್. ಹೊಂದಾಣಿಕೆ ಆಗುವುದಕ್ಕೆ ಸಾಧ್ಯವೋ ಹೇಳಿ? ಒಂದು ನಮ್ಮ ಆಹಾರ ಪದ್ಧತಿ ಹೇಗೆ? ಹೇಗೆ? ಸರಿ ಹೆಂಡ ಕುಡಿಯುವುದು, ಮಾಂಸ ತಿನ್ನುವವರು ನಾವು. ಮತ್ತೆ ಆಗಾಗ ಸುಳ್ಳು ಹೇಳ್ತಾ ಇರ್ತೇವೆ. ಹೊಟ್ಟೆಪಾಡಿಗಾಗಿ ಏನು ಸಿಗದೆ ಇದ್ರು ಕಳ್ಳತನ ಮಾಡ್ತೇವೆ. ಮಾತ್ರ ಅಲ್ಲ, ಒಂದೊತ್ತಿನ ಊಟಕ್ಕೂ ಕಷ್ಟಪಡುವುದುಂಟು. ಸದಾ ಕಷ್ಟದಲ್ಲೇ ಇರುವವಳು ನಾನು.
ನೀವು ಹಾಗ ಹೇಳಿ ಸದಾ ದೇವರ ಧ್ಯಾನದಲ್ಲಿ ಇರುವವರು, ದೇವರ ಪೂಜೆ ಮಾಡುವವರು, ಹತ್ತಾರು ಅಲ್ಲ 100 ಮಂದಿಗೆ ಉಪದೇಶ ಮಾಡುವವರು ನೀವು. ಹೀಗೆ ಬದುಕಬೇಕು ಅಂತ ಲೋಕಕ್ಕೆ ಸಾರುವವರು ನೀವು. ನೀವು ನನ್ನನ್ನು ಬಯಸುವುದ ಏನದು? ಸರಿಯೇ ಹೇಳಿ. ಈಗ ನಾನೊಂದು ಹೇಳ, ದೇಹದಲ್ಲಿ ಮೇಲೆ ಇರುವುದು ಯಾವುದು? ಶಿರ. ಕೆಳಗೆ ಇರುವುದು ಯಾವುದು? ಪಾದ. ಒಬ್ಬನು ನಮಸ್ಕರಿಸುವಾಗ ನಾವು ತಲೆ ಮುಟ್ಟುವುದಾ ಕಾಲು ಮುಟ್ಟುವುದಾ? ಕಾಲು ಮುಟ್ಟುವುದು. ಅದು ಯಾಕೆ? ಕನಿಷ್ಠ ಅಲ್ವಾ ಅದು? ಕೆಳಗಿರುವುದಲ್ವಾ? ಕಾಲು ಮುಟ್ಟುವುದು ಯಾಕೆ? ಹಾಗೆ ಎಲ್ಲರ ಕಾಲು ಮುಟ್ಟಿಯೇ ನಮಸ್ಕಾರ ಮಾಡ್ತೇವಾ? ಅಲ್ಲ, ಮುಟ್ಟುವಾಗ ಅಲ್ಲ. ಈಗ ಒಬ್ಬನ ಕನಿಷ್ಠ ಒಂದು ಉತ್ತಮ ಅಂತ ಇಲ್ವ? ತಲೆ ಎನ್ನುವುದು ಮೇಲೆ ಇರುವುದು, ಕಾಲು ಕೆಳಗಿರುವುದು. ಒಬ್ಬನನ್ನು ನಮಸ್ಕರಿಸುವಾಗ ಈಗ ನೀನು ನಿನ್ನ ಅಪ್ಪನನ್ನು ನಮಸ್ಕರಿಸುವಾಗ ತಲೆ ಮುಟ್ಟುವುದಾ ಕಾಲು ಮುಟ್ಟುವುದಾ? ಕಾಲು ಮುಟ್ಟಿ. ಅದೇ ನಾ ಹೇಳಿದ್ದು. ಈ ದೇಹದಲ್ಲಿ ಯಾವುದು ಉತ್ತಮವೂ ಅಲ್ಲ, ಯಾವುದು ಕನಿಷ್ಠವೂ ಅಲ್ಲ. ಎಲ್ಲದಕ್ಕೂ ಒಂದೊಂದು ಪಾವಿತ್ರ್ಯತೆ, ಎಲ್ಲದಕ್ಕೂ ಒಂದೊಂದು ಸಾನ್ನಿಧ್ಯ ಅಂತ ಇರ್ತದೆ. ಕೈ ಯಾಕೆ ಬೇಕು? ಏನಾದ್ರೂ ತೆಗೆಯುವುದಕ್ಕೆ, ಏನಾದ್ರೂ ಕೊಡುವುದಕ್ಕೆ, ಇತ್ಯಾದಿಗಳಿಗೆಲ್ಲ ಬೇಕು. ತಲೆ ಯಾಕೆ ಬೇಕು? ಚಿಂತಿಸುವುದಕ್ಕೆ ಬೇಕು. ಕಾಲು ಯಾಕೆ ಬೇಕು? ಆಚೀಚೆ ನಡೆದಾಡುವುದಕ್ಕೆ ಬೇಕು. ಹಾಗಾದ್ರೆ ಬೇಕು ಎನ್ನುವುದರ ಒಳಗೆ ಕೆಲವೆಲ್ಲ ಬೇಕು ಎನ್ನುವುದು ಮಾತ್ರ ಇರು. ಈಗ ನೀ ಹೇಳ್ತಿ ಕನಿಷ್ಠಳು ನಾನು, ಮತ್ತೇನು? ಎಂತ ನಿನ್ನ ಕಣ್ಣು ಕಾಣುವುದಿಲ್ವ ನಿನಗೆ? ಕಣ್ಣು ಕಾಣ್ತದೆ. ನಿನ್ನ ಕಿವಿ ಕೇಳುವುದಿಲ್ವ ನಿನಗೆ? ನಿನ್ನ ಮೂಗು ಕೆಲಸ ಮಾಡುವುದಿಲ್ವ ನಿನಗೆ? ಮಾಡ್ತದೆ. ನಮಗಿದ್ದ ಹಾಗೆ ಪಂಚೇಂದ್ರಿಯಗಳು ನಿಮಗೂ ಇಲ್ವಾ? ನೀವ್ಯಾಕೆ ಕನಿಷ್ಠರಾಗುವುದು? ಪಂಚೇಂದ್ರಿಯ ನಿಮಗಿದ್ದ ಹಾಗೆ ನಮಗೂ ಇರಬಹುದು, ಆದ್ರೆ ನಾನು ಪಂಚಮಳಲ್ಲ. ಅಯ್ಯೋ, ಪಂಚಮಳಾದ್ರೇನು? ಪಂಚಮಳಾದ್ರೇನು ಏನು ಕೇಳಿ? ಈಗ ಮೆಚ್ಚಿದವರಿಗೆ ವಸನ ಸುಖ ಅಂತ ಒಂದು ಮಾತು ಕೇಳಿದ್ಯಾ? ನಾನೀಗ ನಿನ್ನನ್ನು ಮೆಚ್ಚಿದ್ದೇನೆ, ನೀನು ನನಗೆ ಬೇಕು ಅಂತ ಆಗಿದೆ. ಆಗ ಬಯಸುವುದೇ ತಪ್ಪು ನೀವು. ಯಾಕೆ? ಒಂದು ವೇಳೆ ನಮಗೂ ಹಾಗೆ ಉಂಟು. ನಿಮಗೀಗ ಹೇಗೆ ನಿಮ್ಮ ಜಾತಿ ಪದ್ಧತಿಯಲ್ಲಿ ನೀವು ಹೇಗಿದ್ದೀರೋ ನಮಗೂ ಹಾಗೆ ಉಂಟು. ನಾವು ಇನ್ನೊಬ್ಬರ ಜೊತೆಯಲ್ಲಿ ಹೋಗ್ಲಿಕ್ಕಿಲ್ಲ. ಒಂದು ವೇಳೆ ಹೋದ್ರೆ ನಮಗೆ ಮನೆಯೊಳಗೆ ಸೇರಿಸಿಕೊಳ್ಳುವುದಿಲ್ಲ ನಮ್ಮನ್ನು. ನೀನೊಬ್ಬರೇ ಸುಮ್ಮನೆ ಕೂತ್ಕೊಳ್ಳೆ. 1-2 ವರ್ಷ ಹಾಗೆ ಮಾತಾಡ್ತಾರೆ, 3ನೇ ವರ್ಷ ಸುದ್ದಿ ಬಿಡ್ತಾರೆ. ಹಾಗಲ್ಲ, ನಾವು ಬದುಕಿದ್ದೇ ಹೀಗೆ, ನಾವು ಬದುಕುವುದೇ ಹೀಗೆ. ನನಗೆ ಬೇಕು ಅಂತ ನಾ ಹೇಳಿದ ಮೇಲೆ ಬೇಕೇ ಬೇಕು. ಹೋಗಿ ಹೋಗಿ ಹಠ ಹೋಗ್ಲಿಕ್ಕೆ ಆಗುದಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಾನು ಉತ್ತಮ ಅಂತ ನೀವು ಒಪ್ಪಿಕೊಂಡ್ಯಾ? ಒಪ್ಪಿದ್ದೇನೆ. ನಾನು ದೊಡ್ಡವ ಅಂತ ನೀನು ಒಪ್ಪಿಕೊಂಡ್ಯಾ? ಒಪ್ಪಿದ್ದೇನೆ. ನಾನು ನಿನ್ನನ್ನು ಬೇಕು ಅಂತ ಹೇಳಿ ಆಯ್ತಾ? ಈಗ ದೊಡ್ಡವರು ಉತ್ತಮರು ಬಯಸಿದ್ದೆಲ್ಲ ಸಿಕ್ಕುವುದಿಲ್ಲ ಅಂತಾದ್ರೆ ನಾವು ಎಂತದಲ್ಲಿ ಉತ್ತಮ? ಸುಮ್ಮನೆ ಹಾಗಲ್ಲ, ನಮ್ಮನ್ನು ಉತ್ತಮರು ಅಂತ ಹೇಳಿ ಪ್ರಯೋಜನ ಇಲ್ಲ. ನಮಗೆ ಬೇಕಾದದ್ದು ನಮಗೆ ಸಿಕ್ಕದೇ ಇದ್ರೆ ಮತ್ತೆ ನಾವು ಉತ್ತಮರಿ ಅಲ್ಲ, ಸಿಗುವಂತದ್ದ ಅಂತ ನೋಡ್ಬೇಕು. ನನಗೆ ಸಿಕ್ಕುವಂತದ್ದೇ ಅಂತ ನಾನು ಎಣಿಸಿದ್ದೇನೆ. ಅಲ್ಲ, ಏನೀಗ ಸಿಕ್ಕದೆ? ಸರಿಯಲ್ವಲ್ಲ ಅದು? ಹೇಗೆ ಸರಿ? ನಾವು ಸರಿ ಮಾಡ್ತೇವೆ. ಅಲ್ಲ ಸರಿ, ನಾ ಶಾಸ್ತ್ರ ತಿದ್ದಿ ಬರ್ದೇನು ಗೊತ್ತುಂಟಾ? ಆಗ್ತದ? ಸರಿ, ಅದು ಧರ್ಮವಾದು, ಅದನ್ನೆಲ್ಲ ತಿಳಿದವರಲ್ವಾ ನೀವು? ಈ ನೀತಿ ಧರ್ಮ ಎಲ್ಲ ನಮ್ಮಲ್ಲಿ ಕೇಳೋದು ಹೇಗೆ ಅಂತ. ನಾವು ಆಗ್ತೇವೆ ಅಂತ ಹೇಳಿದ್ರೆ ಆಗ್ತದೆ, ಆಗುದಿಲ್ಲ ಅದನ್ನು ತಿಳಿದಂತ ನೀವೇ ಹೀಗೆ ಮಾಡುವುದು ಸರಿಯೇ ಹೇಳಿ? ಅಲ್ಲ ಬೇಡ, ಫೋಟೋಗೆ ನನಗೆ ಈಗ ನೋಡು, ಮನಸ್ಸಿಗೆ ಸಂಬಂಧಪಟ್ಟು ಮನಸ್ಸೇ ಆಗ್ಬೇಕು ಬಿಟ್ರೆ ಮತ್ತೊಂದಲ್ಲ. ನನ್ನ ಮೈ ಈಗ ನೀ ಬೇಕು ಅಂತ ಆಶಿಸ್ತಾ ಉಂಟು, ಅದಕ್ಕೆ ಮೈಯೇ ಬಿಟ್ರೆ ಮತ್ತೊಂದಲ್ಲ. ಅಯ್ಯೋ ಬೇಕು ಬಾ. ಅವನೇಳು ಮಾಧವ ನಡ್ಡಿಸಲು ಬಂದ ಯುವತಿಯ ಭಯದಿ ಕೂತಳಿಯೋ ಅವನಿಯ ಮರನು ಕೆಡುವನು ಎನ್ನ ಮೋಗದಿ ಇವಾಗೆ ನಗೈವಿನು ಎಂದಿರೋದ ಯಾಕೆ ಇವರಿಗಿಂತ ಬುದ್ಧಿ ಬಂತು? ಯಾಕೆ ನನ್ನನ್ನು ನೋಡಿ ಮೋಹಿಸುವುದಕ್ಕೆ ಮುಂದಾದ್ರೆ ಇವರು? ಒಂದು ವೇಳೆ ಇದು ಮುಂದುವರಿಸುವಂತಾದ್ರೆ ಇದರಿಂದ ಅವರಿಗೆ ಕೆಡುಕಾಗುವುದಿಲ್ವೇ? ಕೆಟ್ಟು ಹೋಗುವುದಿಲ್ವೇ ಅವರು? ಛೇ, ಓ ದೇವತೆಗಳೇ, ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ. ಅವರಿಗಾದ್ರೂ ಬುದ್ಧಿಯನ್ನು ಕೊಡು, ಅವರಿಗಾದ್ರೂ ಬುದ್ಧಿಯನ್ನು ಕೊಟ್ಟು ನನ್ನನ್ನು ಬಿಟ್ಟು ಹೋಗುವ ಹಾಗೆ ಮಾಡು ದೇವ್ರೆ. ಅಷ್ಟು ಮಾಡಿದ್ರೆ ಸಾಕು. ನಿನ್ನ ಕುಟುಂಬದ ದೇವರಿಗೆಲ್ಲ ಕೈ ಮುಗ್ದಾಯ್ತಾ? ಹಾಗಲ್ಲ, ಈಗ ನಾನು ನಿನ್ನನ್ನು ಮುಟ್ಟಿದ್ರೆ ಅಲ್ಲ, ನಾನು ನಿನ್ನನ್ನು ಮುಟ್ಟಿದ್ರೆ ನಿನ್ನನ್ನು ಮನೆಯಿಂದ ಹೊರಗೆ ಆಗ್ತಾರೆ. ಕುಟುಂಬದ ದೇವರಿಗೆಲ್ಲ ಹೇಳು ನನ್ನೊಟ್ಟಿಗೆ ಬಾರಿ. ಹಾಗಲ್ಲ, ನಾನು ಹಾಗಲ್ಲ ಹೀಗೆ ಅಂತ ಹೇಳಲಿಕ್ಕಿಲ್ಲ. ಮುಗಿದು ಕೇಳಿಕೊಡ್ತೇನೆ, ಕಾಲಿಡಿದು ಕೇಳಿಕೊಡ್ತೇನೆ ನಿಮಗೆ. ನೀನು ಅಷ್ಟು ಕಷ್ಟ ಬರ್ಬೇಕಾ? ನಾ ಕೈ ಹಿಡಿಲಿಕ್ಕೆ ಬಂದ್ರೆ ನೀ ಕಾಲು ಹಿಡಿಯುದು ಯಾಕೆ? ಹಾಗಲ್ಲ, ನನ್ನ ಹತ್ರ ಬರಬೇಡಿ ನೀವು. ನೀನು ನನ್ನ ಹತ್ತಿರ ಬರಬಾರ್ದು, ನಾನು ನಿನ್ನ ಹತ್ತಿರ ಬರಬಹುದು. ಬರಬೇಡಿ ಅಂತ ಹೇಳುವುದು ನಾನು. ಬರಬೇಕು ಅಂತ ನಾವು ಹೇಳ್ತೇವೆ. ಬೇಡ, ಕೈ ಮುಗಿದು ಕೇಳಿಕೊಡ್ತೇನೆ ನಿಮಗೆ. ಹೊಟ್ಟೋಗಿ ಇಲ್ಲಿಂದ ನೀವು. ಬೇಕು ಬೇಡ ಅಂತ ಹೇಳಿದ್ದಲ್ಲ, ಬೇಕು ಅಂತ ಹೇಳಿದ್ದಲ್ಲ, ಬೇಡ ಅಂತ ಹೇಳಿದ್ದಲ್ಲ ನಾನು. ಅಯ್ಯೋ ಬೇಡ.
ಗಳಿಗೆ ಮುಂದು ಬರಿವನವ ನಿಲ್ದಿಂಗಿರುವೆ ಜಲನಾದಿ ಬರಗಿಲ್ದೋಡುತ್ತ ಕ್ಷಣಿಕವಾದ ಕಾಮಕ್ಕೆ ಒಳಗಾಗಿ ಎಲ್ಲ ನಮಗೆ ಬೇಕಾದ ತ್ರಿಶ ಹಸಿವೆಲ್ಲ ನೀಗಿತು. ಇದು ಅವರದ್ದೇ ಜಾಗ ಅಂತ ಎಲ್ಲ ಅವರವರೇ ಇರುವುದು. ನಾವಿನಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಅಂತ ನೋಡುದು. ಕತ್ತು ಮುಚ್ಚಿ ಹೇಗಾದ್ರೂ ಸಮಯ ಸಾಧಿಸಿ ಮಾಡಿ ಹೋಗ್ತೇನೆ ನೋಡುವ. ಏಕವಚನದಲ್ಲಿ ಮಾತಾಡಬೇಡ. ಬಹುವಚನ ಕೊಡ್ಬೇಕಾ ನಿನಗೆ? ಬಾರ ಇಲ್ಲಿ. ಎಲ್ಲಿಗೆ ನೀವು ಮುಟ್ಟಬಾರ್ದು. ನಾನು ಹಾಗೆ ಹೇಳಿದ್ದೇನು? ನೀನು ನನ್ನನ್ನು ಮುಟ್ಟಬಾರ್ದು, ನಾ ಮುಟ್ಟಬಹುದು. ಓಹೋ ಹೌದಾ? ಶಾಸ್ತ್ರ ಹಾಗೆ ಇರುವುದು. ನಿನಗೆ ಕಪ್ಪು ಚಂದ ಕಾಣ್ತದಲ್ಲ, ಕಪ್ಪು ಬೇಕು ನಿನಗೆ. ಅಲ್ಲ, ಇನ್ನು ಕಪ್ಪು ಬೇಕು ಅಂತಿಲ್ಲ. ಕಪ್ಪು ಎಲ್ಲಿಗೆ ಓಡುದು? ನನ್ನ ಮನೆಗೆ. ಎಲ್ಲಿಗೆ ಮನೆಗೆ? ಮನೆಗ ಮುಟ್ಟಬಾರ್ದೆ. ಮುಟ್ಟಬಾರ್ದು ಅಂತ ಹೇಳಿದ್ರೆ ನೋಡಿಲಿ. ಬೇಡ 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 ನಾನಂತ ಹೇಳಿದ್ರೆ ಬೇಕು ಬೇಕು ಆಯ್ತಲ್ಲ. ಆಯ್ತಾ? ನುಡಿದ ನೀತಿಯ ಕೇಳದೆ ಗುರುವಿದೆ ಎಲ್ಲ ಕರಿದಿಕ್ಕು ತಲಿವಾರ ಕುಡಿ ಸುರೆಯ ನಿಗೋ ನಾ ಕೊಡುವ ಮಾಂಸವ ತಿನ್ನುತ್ತ ಒಡನೆ ಬೋಳಿಸು ತಲೆಯ ತಡಬೇಕೆ. ಎಂತ ಹೆಸರು ನಿನ್ನತ್ತೆ? ಮಾಧವ ಪುರೋಹಿತರು, ಮಾಧವ ಭಟ್ರು, ಮಾಧವ ಶಾಸ್ತ್ರಿಗಳು. ಮಾಧವ ಭಟ್ರು? ಹೌದು. ಏ ಭಟ್ಟ ಮಾಧವ ನಾಲಿಗೆ ಮುಗಿಸುವುದಿಲ್ಲ. ಮಾಧವ ಭಟ್ರು ಅಲ್ಲ, ಇಂದಿನಿಂದ ನನ್ನ ಗಂಡ ಮಾದ. ಏ ಮಾದ ಎಂತದೇ ಅದು? ಏನ ನಿನಗೆ ಹುಚ್ಚು ಗಿಚ್ಚು ಪ್ರಾರಂಭ ಆಯ್ತಾ? ಹೇಗೆ ಹುಚ್ಚು ನಿನಗೆ? ಏ ಮಾದ, ಈಗ ನೋಡು, ಜನಿವಾರ ಉಂಟು, ಹಾಗೆಲ್ಲ ಹೇಳಬಾರ್ದು. ಏನು ಜನಿವಾರ? ಹೌದು. ನಿನಗೆ ಜನಿವಾರ ಇದ್ದದ್ರಿಂದ ಇದು ಜನಿವಾರ ಇದ್ದದ್ರಿಂದ ಬ್ರಾಹ್ಮಣ ಅಲ್ವಾ? ಯಾರಿಗೆ ಬೇಕದು? ಬೇಡ. ಏ ಮಾದ, ಅದು ಅದರ ಪಾವಿತ್ರತೆ ಗೊತ್ತಿಲ್ಲ ನಿನಗೆ. ನಾನು ಹೆಂಡತಿ, ನೀನು ಗಂಡ. ನಿನ್ನೊಟ್ಟಿಗೆ ಸಂಸಾರವ ನಂದು. ನೀನು ಮಾದ, ನಾನು ಕುತ್ತಳೆ. ಏನು ಸಂಸಾರ ಮಾಡೋದು? ನಿನ್ನೊಟ್ಟಿಗೆ ನೋಡು, ಮೊದಲೇ ಹೇಳಿದ್ದೇನೆ ನಾನು, ಒಂದು ವೇಳೆ ನನ್ನನ್ನು ನೀನು ಮುಟ್ಟಿದ್ರೆ ನನ್ನನ್ನು ಮನೆಯಿಂದ ಹೊರ ಹಾಕ್ತಾರೆ ಅಂತ. ಹಾಕ್ಲಿ. ಹಾಗಾದ್ರೆ ನಿಮ್ಮ ಮನೆಗೆ ಹೋಗುವ. ನನ್ನ ಮನೆಗೆ ನೀನು? ಅಯ್ಯೋ, ನನ್ನ ಮನೆಯಲ್ಲಿದ್ದವರು ಎಲ್ಲಿಗೆ ಹೋಗುದು? ಇನ್ನು ನಾನು ಜಾತಿ ಬಿಡ್ತೇನೆ, ನಿನ್ನ ಜಾತಿಗೆ ಸೇರ್ತೇನೆ. ಹೋಗೋಣ. ನಿನ್ನನ್ನು ಸಾಧಾರಣದಲ್ಲಿ ಬಣ್ಣ ಬದಲಿಸುವುದು ಹೇಗೆ? ನೀನು ಅದಾಗುದಿಲ್ವಲ್ಲ. ಹಾಗಾದ್ರೆ ನಮ್ಮ ಮನೆಯಲ್ಲಿ ಇರ್ಬೇಕು. ನೀನು ಇಲ್ಲಿ ಇಲ್ಲಿ ಈ ಕೊಟ್ಟಿಗೆಯಲ್ಲಿ? ಕೊಟ್ಟಿಗೆಯ? ನಮ್ಮ ಹಟ್ಟಿ ಇದಕ್ಕಿಂತ ಚಂದ ಉಂಟು. ಬೇಡ ಬೇಡ ಅಂತ ನಾನು ಹೇಳಿಲ್ಲ. ನಿಮ್ಮ ಹಟ್ಟಿ ಇದಕ್ಕಿಂತ ಚಂದ ಉಂಟು. ಇಲ್ಲೇ ಇರ್ಬೇಕು ನೀನು. ಮಾದ, ನಾವು ತಿನ್ನುವುದನ್ನ ನೀನು ತಿನ್ನಬೇಕು. ಮಾಧವ ಭಟ್ರು? ಏ ಮಾದ, ಇವತ್ತಿನಿಂದ ಮಾದ. ಮಾದ, ನಾವು ತಿನ್ನುವುದನ್ನ ತಿನ್ಬೇಕು. ನೀನೆಂತ ತಿನ್ನುವುದು? ನಾನು ತಿನ್ನುವುದು ಕುಡಿಯುವುದು. ನಾನು ಹೆಂಡ ಕುಡಿಯುವುದು. ಹೆಂಡ? ಎಂತ ಎಲ್ಲ ಕುಡಿಲಿಕ್ಕೆ ನಮ್ಗೆ? ನಾವು ಶುದ್ಧ ಗೋಕ್ಷೀರ ಹಾಲು ಮಾತ್ರ, ಅದು ದನದ ಹಾಲು, ಅದು ಮಾತ್ರ ಕುಡಿಯುವುದು. ಕುಡಿದಿಲ್ವಾ? ಇದು ದೊಡ್ಡ ಕಷ್ಟ ಆಯ್ತಲ್ಲ. ಎಲ್ಲಿ ಹೋಗ್ಲಿಕ್ಕೂ ಗೊತ್ತಿಲ್ಲ, ಅವರೇ ಇರುವುದೆಲ್ಲ. ನಮ್ಮನ್ನು ಇಲ್ಲಿಂದ ಹೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಅದು ಹುಳಿ ಹೆಂಡ ಕೆರಟೆ ಅಲ್ವಾ? ಇದೆಲ್ಲ ಕುಡಿಯುವುದು ನಾವು. ಕೆರಟೆಯಲ್ಲಿ ಎಲ್ಲ ಕುಡಿಯುವುದು. ನಾನು ಚಿನ್ನದ ತಳಿಗೆಯಲ್ಲಿ ಕುಡಿಯುವವನೇ. ಚಿನ್ನದ ತಳಿಗೆ? ಅಭ್ಯಾಸ ಇಲ್ಲ ಕುಡಿಲಿಕ್ಕೆ.
ಅದು ನಾಳೆಗಲ್ಲ ಇವತ್ತೇ ಬೇಕು. ಮದ ಹಾಗೆ ಹೊಟ್ಟೆಯೊಳಗೆ ಚುರು 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 ಆಗ್ತದೆ. ತಿನ್ಲಿಕ್ಕೆ ಬೇಕಾ? ಶುರು ಶುರುಗೆ ಹಾಗೆ ಚುರು 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 ಆಗ್ತದಲ್ಲ. ಸೇಬು ಹಣ್ಣು ಕೊಡು. ಸೇಬು ಹಣ್ಣು. ಎಂತ ಹಣ್ಣು? ಹಣ್ಣು ಕೊಡ್ತೇನೆ ಕೊಡ್ತೇನೆ. ಇಲ್ಲದೆ ಇದ್ರೆ ಕಿತ್ತಳೆ ಹಣ್ಣು ಕೊಡೆ. ಹಣ್ಣು ಹಣ್ಣು ಹಸಿ ಮಾಂಸ ತಿನ್ಬೇಕು. ವಾಸನೆ ಬರ್ತದೆ. ವಾಸನೆ ಬರ್ತದೆ. ಎಂತ ಕಪ್ಪು ಬೇಕು? ಎಂತ ಕೃಷ್ಣ ಬೇಡ ಬೇಡ ಹೇಳಿದ್ರು ನಾನು ಬೇಕಲ್ಲ ನಿನಗೆ. ತಿನ್ನು ತಿನ್ನು. ಹೇಗೆ ಬೇಕಾ? ನಾನು ಬೇಕು. ಬೇಕಾ ನಾನು? ಏನು ಏನು? ನಾನಿಲ್ಲೇ ಇದ್ದೇನೆ. ನನ್ನ ಗುಡಿಸಿನಲ್ಲೇ ಇರಬೇಕು ನೀನು. ಇಂದಿನಿಂದ ನೀನು ಗಂಡ, ನಾನು ಹೆಂಡತಿ. ನೀನು ಮಾದ, ನಾನು ಕುಂತಳೆ. ಮಾಧವ ಭಟ್ಟ ಅಲ್ಲ, ಆಯ್ತಾ? ನನಗೆ ಕೆಲಸ ಕೆಲಸ ಇಷ್ಟೊತ್ತು ನಾನು ಎಂತ ಮಾಡ್ತಾ ಇದ್ದದಲ್ಲಿ? ಬುಟ್ಟಿ ಮಾಡುವುದು, ಬುಟ್ಟಿ ನೇಯುವುದು, ಅದೇ ಕೆಲಸ. ಕಾಡಿಗೆ ಹೋಗಿ ಬಳ್ಳಿ ತರಬೇಕು. ಗೊತ್ತಿಲ್ವಾ? ಇಷ್ಟೊತ್ತು ಗೊತ್ತಿತ್ತ ಕುಡಿಲಿಕ್ಕೆ? ಗೊತ್ತಿತ್ತ? ಮಾಂಸ ತಿನ್ಲಿಕ್ಕೆ ಗೊತ್ತಿತ್ತ? ಈಗ ತಿನ್ಲಿಲ್ವಾ? ನಾಳೆ ಹಾಗೆ, ನಾಳೆ ಕಳಿಸ್ತೇನೆ ಮತ್ತೆ.